ತನಗೆ ಎರಡನೇ ಬಾರಿ ಸ್ಪರ್ಧಿಸಲು ಅವಕಾಶ ಕಲ್ಪಿಸಿದ್ದಕ್ಕಾಗಿ ಶಾಸಕ ವೇದವ್ಯಾಸ್ ಕಾಮತ್ ಹರ್ಷ ವ್ಯಕ್ತಪಡಿಸಿದ್ದು, ಇದಕ್ಕಾಗಿ ಬಿಜೆಪಿಯ ಹಿರಿಯರಿಗೆ ಮತ್ತು ಪ್ರಮುಖರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಟಿಕೆಟ್ ಘೋಷಣೆಯಾದ ಬೆನ್ನಲ್ಲೇ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಕಳೆದ ಅವಧಿಯಲ್ಲಿ ಎಲ್ಲ ವರ್ಗಗಳ ಜನರೊಂದಿಗೆ ಬೆರೆತು ಅಭಿವೃದ್ಧಿ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿದ ತೃಪ್ತಿ ಇದೆ. ಇದನ್ನ ಗಮನಿಸಿ ತನಗೆ ಎರಡನೇ ಬಾರಿ ಸ್ಪರ್ಧಿಸಲು ಅವಕಾಶ ನೀಡುವ ನಿರೀಕ್ಷೆ ಇತ್ತು. ಮಂಗಳೂರಿನ ಚಿತ್ರಣ ಬದಲಾಯಿಸುವ ಬಗ್ಗೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಮುಂದಿನ ಅವಧಿಗೂ ಆಯ್ಕೆಗೊಂಡ್ರೆ ಎಲ್ಲ ಯೋಜನೆಗಳು ಸಾಕಾರಗೊಳ್ಳುವ ಆಶಾವಾದ ಹೊಂದಿದ್ದೇನೆ. ಜನರು ಪುನರಪಿ ಗೆಲ್ಲಿಸುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣದಿಂದ ಎರಡನೇ ಬಾರಿಗೆ ಪಕ್ಷದ ಹಿರಿಯರು ಪ್ರಮುಖರು ನನ್ನನ್ನು ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ಪಕ್ಷದ ಹಿರಿಯರಿಗೆ ಎಲ್ಲ ಪ್ರಮುಖರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬಹಳ ಸಂತೋಷ. ಕಳೆದ 5 ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೊಂದಿಗೆ ಬೆರೆತು, ಮಂಗಳೂರಿನ ಜನತೆಯೊಂದಿಗೆ ಬೆರೆತು ಬಹಳ ದೊಡ್ಡ ರೀತಿಯ ನಿರೀಕ್ಷೆಯ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಪ್ರಾಮಾಣಿಕವಾದ ಬಹಳ ದೊಡ್ಡ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಹಾಗಾಗಿ ಪಕ್ಷದ ಹಿರಿಯರು ಮತ್ತು ಎಲ್ಲ ಪ್ರಮುಖರು ಇದನ್ನು ಗಮನಿಸಿಕೊಂಡು ಪುನರಪಿ ಪಕ್ಷದ ಕಡೆಯಿಂದ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮತ್ತು 100ಕ್ಕೆ 100 ನನಗೆ ವಿಶ್ವಾಸ ಇತ್ತು. ಮಂಗಳೂರು ನಗರ ದಕ್ಷಿಣದಲ್ಲಿ ಎರಡನೆಯ ಅವರಿಗೆ ಪುನರಪಿ ನನಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತೇಳೋದನ್ನು ಕೂಡ ನನ್ನ ನಿರೀಕ್ಷೆ ಇತ್ತು. ನನಗೆ ಮಾತ್ರವಲ್ಲ, ಇಡೀ ನನ್ನ ಮಂಗಳೂರು ನಗರ ದಕ್ಷಿಣದ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಪರಿವಾರದ ಎಲ್ಲ ಕಾರ್ಯಕರ್ತರಿರ್ಬೋದು, ಮತದಾರ ಬಾಂಧವರೇ ಬಹಳ ದೊಡ್ಡ ರೀತಿಯ ಸಂಖ್ಯೆಯಲ್ಲಿ ನಿರೀಕ್ಷೆಯನ್ನು ಇಟ್ಟುಕೊಂಡು ಪುನರಪಿ ವೇದವ್ಯಾಸ್ ಕಾಮತ್ ನೀವೇ ಗೆದ್ದು ಬರಬೇಕು ಅಂತ ಹೇಳುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ಕೂಡ ನಾನು ಕಾಣ್ತಾ ಇದ್ದೇನೆ. ಹಾಗಾಗಿ ಇವತ್ತು ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡಿದ್ದು ಮಾತ್ರವಲ್ಲದೆ ಎಲ್ಲರೊಂದಿಗೆ ಬೆರೆತು, ಅದು ಹಿರಿಯರೊಂದಿಗೆ ಹಿರಿಯರಾಗಿ ಹಿರಿಯರ ರೀತಿಯಲ್ಲಿ, ಯುವಕರೊಂದಿಗೆ ಯುವಕರ ರೀತಿಯಲ್ಲಿ ಎಲ್ಲ ವರ್ಗದ ಜನರಿಗೆ ಬೆರೆತುಕೊಂಡು ಹಗಲು ಇರುಳು ರಾತ್ರಿ ಇರ್ಬೋದು, ದೈವಸ್ಥಾನ ಕೋಲ ನೇಮ ಈ ರೀತಿಯ ಕಾರ್ಯಕ್ರಮಗಳಿಂದ ಹಿಡಿದು ಅಭಿವೃದ್ಧಿಗೆ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಎಲ್ಲ ಸಂದರ್ಭದಲ್ಲಿ ನಾನು ನನ್ನ ಪೂರ್ಣ ಪ್ರಮಾಣದ ಪ್ರಯತ್ನಗಳನ್ನು ಮಾಡಿದ್ದೇನೆ. ಮಂಗಳೂರಿನ ಜನತೆ ಆ ಪ್ರಯತ್ನವನ್ನು ಕಂಡು ಖುಷಿಪಟ್ಟಿದ್ದಾರೆ, ಸಂತೃಪ್ತಿ ಪಟ್ಟುಕೊಂಡಿದ್ದಾರೆ. ಹಾಗಾಗಿ 100ಕ್ಕೆ 100 ಮುಂದಿನ ಅವಧಿಗೆ ಕೂಡ ನನ್ನನ್ನು ಭಾಳ ದೊಡ್ಡ ರೀತಿಯ ಅಭಿವೃದ್ಧಿಯನ್ನು ಮಾಡುವಂಥ ದೃಷ್ಟಿಯಲ್ಲಿ ಮಂಗಳೂರಿನ ಚಿತ್ರಣ ಬದಲಾಗಬೇಕು ಅಂತ ಹೇಳೋದು ಚಿತ್ರಣ ಏನನ್ನು ನಾನು ಕನಸು ಕಂಡಿದ್ದೇನೆ. 2025-26 ಹೊತ್ತಿಗೆ ಇನ್ನು ಈಗಾಗಲೇ ಕೈಗೆತ್ತಿಕೊಳ್ಳದಂಥ ತುಂಬ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಮಂಗಳೂರಿನ ಚಿತ್ರಣ ಈ ರಾಜ್ಯದ ಈ ದೇಶದ ಭೂಪಟದಲ್ಲಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಬದಲಾವಣೆ ಮಾಡಿಕೊಡುವಂಥ ರೀತಿಯ ಕೆಲಸ ಕಾರ್ಯಗಳು ಮಾಡ್ತೇನೆ ಅಂತ ಹೇಳುವಂಥ ವಿಶ್ವಾಸ ಅವರಿಗಿದೆ. ಹಾಗಾಗಿ ನನಗೆ ಪುನರಪಿ ಜನರು ಹೋದ ಸಲದ ಯಾವ ಅಂತರದಲ್ಲಿ ಗೆಲ್ಲಿದ್ದೇವೆ ಅದಕ್ಕಿಂತ ಜಾಸ್ತಿ ಅಂತರದಲ್ಲಿ ಗೆಲ್ಲಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸದ ಮಾತಿನೊಂದಿಗೆ ನಾನು ಈ ಒಂದು ನನಗೆ ಎರಡನೇ ಅವಧಿಗೆ ನನಗೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರಿಗೆ, ಅದೇ ರೀತಿ ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ಜಿಗೆ, ಕರ್ನಾಟಕದ ಉಸ್ತುವಾರಿಗಳಿಗೆ, ಅದೇ ರೀತಿ ಪರಿವಾರದ ಎಲ್ಲ ಪ್ರಮುಖರುಗಳಿಗೆ, ನಮ್ಮ ಜಿಲ್ಲೆಯ ಪ್ರಮುಖರುಗಳಿಗೆ, ಜಿಲ್ಲೆಯ ಅಧ್ಯಕ್ಷರಿಂದ ಹಿಡಿದ ಎಲ್ಲ ಪ್ರಮುಖರುಗಳಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಕೊಡ್ತಾ